Okay. So we have massage. It's a live station. Whatever you select, it's made real time. Okay. And we have pancakes. Okay. And omelets. Okay. Ankle, ena bani? Madam muller, madam. Arna ena Spanish omelette. Enna dada na onji pudare janina omelette. Yeah, for both. Enkinne to naga rasgulla to illa kaundu but avu cheese. ಸಾಜ್ ಪೂರ ಮಿಕ್ಸ್ ಪಾಡ್ದು ಮಲ್ಪ ಒಂದುಲ್ಲ ಬಟ್ ಎಂಕವು ಎಂದು ಗ್ರೀನ್ದ ಉಂಡು ಮುಲ್ಪ ಅರಬಿದಕ್ಲಾಗ ಮಸ್ತ್ ಇಷ್ಟ ಜಾತ್ ತರ್ಪಂಡದು ಬಟ್ ಎಂಕ್ ಒಂಚೂರ್ಲ ಇಷ್ಟ ಆಪುಜಾವ ಎಂಕ್ ದಾದ ನಾವು ಸ್ಮೆಲ್ಲೇ ಒಂಜಿ ಟೈಪ್ ಮೆಡಿಸಿನ್ ತಿನ್ನಲಕ್ಕ ಹಾಕೊಂಡು ಜಾವ್ ಪಡ್ಪ ಒಂದಿಚ್ಚಿ ಮಸ್ತ್ ವೆರೈಟಿದ ಚೀಸ್ ಮಾತ ಉಂಡು ಕಲರ್ ಕಲರ್ ಉಂಡವಲ್ಲ ಜಾಮ್ ಉಂಡೆ ಒಂದು ಹೋಯ್ತು ಅಂತ ಗೊತ್ತುಜ್ಜಿ ಇಂದು ಪಂಪ್ಕಿನ್ ಜಾಮ್ ಆಮೇಲೆ ತಕ್ಕೆ ಬರ್ತಾರಂತ ಟೀಚರ್ಸ್ ಆರ್ ಸೋ ಹೈಪರ್ ನಿಖಿಲ್ ತಿಂತಾ ಇರಜ್ಜ ನಿಖಿಲ್ ಈಗ ಪ್ಯಾನ್ ಕೇಕ್ ಎಂಕಲ್ನ ಚೇತನ್ ಅಕ್ಕಾಗ ಸುಶು ತಿನ್ನೊಂದುಲ್ಲೇರು ಎಕ್ಕಡ್ ತಿಂಚ ತಿನ್ರೇನೆ ಬೈದಿನತೆ ತೆವನ್ ಪೇರ ರವೆ ಪಂಡ್ರೆ ಪೇನ್ ಎಂಗಲ ರಡ್ಡ ಟೀಚರ್ಸ್ ನಕ್ಲುಲ್ಲೇರು ಇನ್ನು ಟೀಚರ್ಸ್ ಡೇ ಇಲ್ಲ ಮೊಲ್ಲಲ್ಲ ತಿಂದಾತು ಚಿನ್ನಲ್ಲ ಶರತ್ ಅನ್ನೈತೆ ಬಾಕಿಲ್ ಬೇತೆ ಮನ್ಪೋಡ ಅದಿಲ್ಲ ಬಾಕಿಲ್ಲ ತೇನ ಮನ್ಪಿನ ಈಗ ದಾರಂದ ಫುಲ್ ಅಂಡ್ ಆಹಾ ವಿಡಿಯೋಗೊಂದು ಏನೋ ಆಫರ್ ತಲ್ಲೇ ಮಕ್ಕಳು ಎಂಕಲ್ ನಾ ಬ್ರೇಕ್ಫಾಸ್ಟ್ ಪುರ ಅಂಡ್ ಗರ್ಲ್ಸ್ ಏನೋ ಅಂತೀನಿ ಡೇ ಔಟ್ ಅತ್ತು ಡೇ ಮಾರ್ನಿಂಗ್ ಇಂದು ರೆಸ್ಟೋರೆಂಟ್ ಮಸ್ತ್ ಎಡ್ಡೆ ಉಂಡು ಬೊಕ್ಕ ಸ್ಟಾಫ್ಲ ಮಸ್ತ್ ಫ್ರೆಂಡ್ಲಿ ಉಲ್ಲೇರ ಟ್ರೈ ಮಂತ್ಲೇ ಲೆಮನ್ ಕೆಫೆ Enjoyed a lot. Yeah, enjoyed. ನಾನು ಎನ್ನ ಕಣ್ಣನ ಎಕಡೆ ಗುಡ್ ಡೇ ನನ್ನ ಡೇ ಉಂಡು ಬಯ್ಯ ಕನ್ನಡ ಸಂಘದ ಇವೆಂಟ್ ಉಂಡು ಏರ್ಪುರ ಬರ್ಪಿನಕ್ಕೆ ಪೂರ ಬರ್ಪಿನಕ್ಲೆ ಆಲ್ ಬರ್ಪಲ್ ಸುಪ್ಪಿ ಬರ್ಪಲ್ ಒಕ್ಕೊಂದು ಆ ರಂಚಿನೇ ಪೂರ ಬರ್ಪುಜೇರ ಅವ್ರು ತಿನ್ರತ್ತನ ಮಾತ್ರ ಬರ್ತೀನಿ ಮೇರ್ ಬರ್ಪುಜೇರ ಬಾಲೆ ಉಂಡು ಮೇರ್ ಬರ್ಪೇರು ಅಮ್ಮ ಮೇರೆ ಕೋಡಿಗೆ ತುಲೆಗೆ ಕನ್ನಡ ಸಂಘದ ಕ್ಲಿಯರ್ಲ ನೆರ್ಪೇರು ನಮಸ್ಕಾರ ಮಾತೆರೆಗ್ಲ ಯಾನೆ ಕಡೆ ಮಧ್ಯಾಹ್ನ ಬ್ರೇಕ್ಫಾಸ್ಟ್ ತಲತ ಬರ್ತದ ಗಟ್ಟಿ ಮನಸ್ ಮಂತದ ಪಿರೋರ ಜೈದಿನಿ ಅಂಚೆತ್ತೆ ಲಕ್ಕದ ನಮ್ಮ ಕನ್ನಡ ಸಂಘದ ಇವೆಂಟ್ ಅವನುಂಡದ ಐಕ್ ಪೋಂದುಲ್ಲ ವಿನೀತುಲ್ಲೆ ಅಮ್ಮೊಲ್ಲೆರ ಸಾಯಿ ಶೆಟ್ರುಲ್ಲೆರ ಏನ ತಿನ್ಪಿನಿ ಜೋಕುಲ್ಪುರ ಚ್ವಿಂಗಮ್ ತಿನ್ರ ಜೊತೆ ವಾಶ್ ತೋಜಲ್ಲಿರ್ನ ಎಂಚ ವರ್ಕ್ ಹಾಪಿನ ಎಂಚ ಇಂದು ಇನ್ನಿಕ್ ಅಂದಿನ ಚಮ್ಮ ಪೊಕ್ಕಡೆ ಇತ್ತೆ ಅವು ಇತ್ತೆ ಪಿರವನ್ನ ಗುಪ್ಪುಜವು ಅಂಚ ಎಂಕ್ಲ ಏನೇನು ಲೈಟ್ ಮಣ್ಣುಲ್ಲೇರು ತಾಳ ತೋಚಿ ಅಂಚನೆ ಅಮ್ಮ ಉಲ್ಲೇರು ಸಾಗರ್ ಉಲ್ಲೇರು ಟಿಶ್ಯೂ ಎದುರು ಪೋಂದುಲ್ಲ
ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 2008ರಿಂದ ಕನ್ನಡ ಸಂಘದ ಸದಸ್ಯರಾಗಿದ್ದಾರೆ. 5 ಸಲ ಖಜಾಂಚಿಯಾಗಿ, 2 ಸಲ ಆಂತರಿಕ ಲೆಕ್ಕ ಪರಿಶೋಧಕರಾಗಿ, ಬಂಟ್ಸ್ ಬಾರಿನ ಕಮಿಟಿಯ ಖಜಾಂಚಿಯಾಗಿ 2 ಬಾರಿ ಇವರು ಕೆಲಸವನ್ನು ನಿರ್ವಹಿಸಿ ಈಗ ಮತ್ತೊಮ್ಮೆ ಸತತ 14 ವರ್ಷಗಳ ನಂತರ ಇನ್ನೂ 2 ವರ್ಷಗಳ ಅವರ ಆಂತರಿಕ ಲೆಕ್ಕ ಪರಿಶೋಧಕರಾಗಿ ಒಂದು ಆಡಳಿತ ಮಂಡಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಪ್ರವೀಣ್ ಶೆಟ್ಟಿ ಅವರನ್ನು ಸ್ವಾಗತಿಸಿ ನಮ್ಮ ಇಂದಿನ ಅತಿಥಿಗಳಾದಂತಹ ಮೂಲತಃ ತಲಪಾಡಿ ಬಿಟ್ಟು ಕಿನ್ನಿಗೋಳಿ ಮುಲ್ಕಿಯವರು IT ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮರೀನ್ ಎಮರ್ಜೆನ್ಸಿ ಮ್ಯೂಚುವಲ್ ಏಡ್ ಸೆಂಟರ್ನಲ್ಲಿ 2013ರಿಂದ ಇವರು ಸಂಘದ ಸದಸ್ಯರು. ಇವರ ಪತಿ ಉತ್ಕರ್ಷ್ ಪದ್ಮನಾಭ್ ಶೆಟ್ಟಿ ಹಾಗೂ ಮಗಳು ಕುಹು ಉತ್ಕರ್ಷ್ ಶೆಟ್ಟಿ. ಡಾಕ್ಟರ್ ಆರತಿ ಕೃಷ್ಣ ಅವರು ಇವರನ್ನ ಮೆಡಲಿಯನ್ ಹಾಕೋದ್ರೊಂದಿಗೆ ಬರ್ಮಾಡ್ಕೊಳ್ಬೇಕು ಅಂತ ಕೇಳ್ಬೋದು. ಸಚಿವರಾದಂತಹ ಶ್ರೀ ಸುರೇಶ್ ಗುಂಡೂರಾವ್ ಹಾಗೂ ಸಭಾಪತಿಗಳು 3 ಜನ ದಯವಿಟ್ಟು ಬರಬೇಕು. ಸಭಾಪತಿಗಳು ಇವರಿಗೆ ಮೆಡಲಿಯನ್ನು ತೊಡಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಬಂಗೇರ ಅವರು ಮೂಲತಃ ಉಡುಪಿಯವರು. ಅಲ್ಲಿ ಖಲೀಜ್ ಬ್ಯಾಂಕ್ನಲ್ಲಿ ಇವರು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಹೆಮ್ಮೆ ನಮ್ಮ ಕನ್ನಡದ ಖ್ಯಾತಿ ದೇವಿ ಕಿರಣ್ ಇವರಿಗೆ ಅದಕ್ಕೆ ನಿನ್ನಿಂದ ಚ್ಯುತಿ ಬರುವುದು ಬೇಡ. ಅಪ್ಪನೇ ಕೊಡಿತಾಯಿ ಕಾಲ್ ಕೆದರಿ ಜಗಕ್ಕೆ ನಿಂತಿರುವಂತ ಕೆಂಪು ಕೋಟಿ ತಲಿನ ಸರ್, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಸ್ವಾಗತದೊಂದಿಗೆ ನಿಮ್ಮನ್ನ ಬರಮಾಡ್ಕೊಳ್ತಾ ಇದ್ದೇನೆ. ತಾಯ್ನಾಡಿಂದ ಬಂದಂತಹ ಕುದ್ರೋಳಿ ಗಣೇಶ್ ಇವರನ್ನ. ನನ್ನಲ್ಲಿ ಒಂದು ಮಾಯದ ಕತ್ರಿ ಇದೆ, ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಂತ ಹೇಳಿದ ಕೂಡಲೇ ನೀವು ಯಾರು ನನ್ನ ನಂಬೋದಿಲ್ಲ, ನನಗೊತ್ತು. ಹಾಗಾಗಿ ಈ ಕಣ್ಣಿಗೆ ಕಾಣಿಸದ ಮಾಯದ ಕತ್ರಿಯನ್ನು ಹಿಟ್ಟು ಒಂದು ಹಗ್ಗ ತೆಗಿತಾ ಇದೆ. ಹಗ್ಗ ಬಿಚ್ಚಿ ಈ ಬಿಚ್ಚಿರುವ ಹಗ್ಗದ 2 ತುದಿಯನ್ನು ಹೀಗೆ ಹಿಡ್ಕೊಂಡು 2 ತುದಿಗಳನ್ನು ಹೀಗೆ ಸೇರಿಸುತ್ತಾ ನಿಮ್ಮ ಕಣ್ಣೆದುರಿಗೆ ಒಂದು ಗಂಟು ತೆಗಿತಾ ಇದೆ. ನೀವು ಹೇಳ್ಬೋದು, ಜಾದೂಗಾರರೆ, ನಿಜವಾಗಿಯೂ ನಿಮ್ಮಲ್ಲಿ ಕಣ್ಣಿಗೆ ಕಾಣಿಸದ ಮಾಯದ ಕತ್ರಿ ಇದ್ದಿದ್ರೆ ಈ ಹಗ್ಗದ ತುದಿಗೆ ಈ ರೀತಿ ಗಂಟು ಬಿದ್ದ ನಂತರ ಈಗ ನಮ್ಮ ಕಣ್ಣೆದುರಿಗೆ ಆ ಕತ್ರಿ ತಗೊಳ್ಳಿ, ಹಗ್ಗ 2 ತುಂಡು ಮಾಡಿ ಅಂತ. ಮಾಯದ ಕತ್ತೇರಿಯೇ ಒಂದು ಮಾಯದ ನನ್ನ ಮೈಂಡಿಗೆ ಬಂದಿರೋದು ಕಲಾವಿದರುಗಳೇ ಇಸ್ ಎಕ್ಸಾಕ್ಟ್ಲಿ ಈಸ್ ರಶ್ಮಿಕಾ ಮದನ್. ದೇವರ ಚಪ್ಪಾಳೆ ಕೊಡ್ರಿ, ಕೊಡೋದಿದ್ರೆ ಬೇರೆ ಚಾಯ್ಸಿಗೆ ಹೋಗೋಣ. ಒಂದು ಯೆಲ್ಲೋ ಪಿಂಕ್, ಯೆಲ್ಲೋ ಚಾಯ್ಸ್ ಮಾಡಿ. ಎನಿ ಆಫ್ ದ ಯೆಲ್ಲೋ. ಓಕೆ, ಇನ್ನೂ ಚಾಯ್ಸ್ ಕೊಡ್ತಾರೆ ದೀಪ ಅವರೇ. ಡು ಯು ಲೈಕ್ ಟು ಚೇಂಜ್ ಆರ್ ಸ್ಟಿಕ್ ವಿತ್ ಇಟ್? ಫೈನ್. ಫಸ್ಟ್ ನೋಡಿ ಚಿತ್ರಿ ಅವರು ಅದನ್ನು ನೋಡಿ ಆದ್ರೆ ವಾಪಸ್ ಮಾಡಿ. Mind reading, second phase. ಸ್ವಲ್ಪ ಈಚೆ ಬನ್ನಿ.
ನಿಮ್ಮ ಫಸ್ಟ್ ಬರವನ್ನು ಹೀಗೆ ತೋರಿಸಿ ನನಗೆ. ನಾನು ಬರಲಿಕ್ಕೆ ಬ್ರಷ್ ಮಾಡಿ ನನ್ನ ನೋಡಿ ಮೇಡಮ್. ಕಣ್ಣು ಮುಚ್ಚಿ ಥಿಂಕ್ ಮಾಡಿ ಏನಿದೆ ಚೀಟಿಯಲ್ಲಿಂದ. ಓಪನ್ ಮಾಡಿ ಕಣ್ಣು ಓಪನ್ ಮಾಡಿದ್ರಾ? ನನಗೆ I don't see any names. Am I right? That means it's a number. So,